ಉಡುಪಿಯಲ್ಲಿ ಜನವರಿ 11ರಂದು ನಡೆಯಲಿರುವ ಮುಸ್ಲಿಂ ಬಿಲ್ಲವ ಸಮಾವೇಶಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ಮುಖ್ಯ ಬಿಲ್ಲವ ಸಮುದಾಯದಿಂದ ಸಮಾವೇಶದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಎನ್ನಬಹುದು. ಮುಸ್ಲಿಂ ಬಿಲ್ಲವ ಸಮಾವೇಶದ ಆಮಂತ್ರಣ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಹೊರಬಿದ್ದ ಬೆನ್ನಲ್ಲೇ ಕಾರ್ಯಕ್ರಮದ ಆಯೋಜಕರ ಮೇಲೆ ಕರಾವಳಿಗರು ಕಿಡಿಕಾರಿದ್ದಾರೆ. ಹಿಂದೂ ಮುಸ್ಲಿಂ ಸಮಾವೇಶ ಓಕೆ, ಹಿಂದೂ ಧರ್ಮದ ಒಂದು ಜಾತಿಯನ್ನ ಟಾರ್ಗೆಟ್ ಮಾಡಿಕೊಂಡು ಸಮಾವೇಶ ಆಯೋಜಿಸಿರುವುದು ಕರಾವಳಿಗರ ಕೆಂಗಣ್ಣಿಗೆ ಕಾರಣವಾಗಿದೆ. ಹಿಂದೂ ಪರ ಹೋರಾಟದಲ್ಲಿ ಮುಸ್ಲಿಮರಿಂದ ಕೊಲೆಗೀಡಾದವರಲ್ಲಿ ಬಹುಪಾಲು ಬಿಲ್ಲವ ಯುವಕರಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಟು ರಾಜಕೀಯ ಮಾಡುವ ಉದ್ದೇಶಕ್ಕೆ ಈ ರೀತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎನ್ನಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಗೆ ಬಿಲ್ಲವ ಸಮುದಾಯದ ಸಚಿವ KOTASRINIVAS ಪೂಜಾರಿ ಅವರ ಹೆಸರು ಮುಸ್ಲಿಂ ಬಿಲ್ಲವ ಸಮಾವೇಶ ಆಮಂತ್ರಣ ಪತ್ರಿಕೆಯಲ್ಲಿ ನಮೂದಿಸಲಾಗಿತ್ತು. ಈ ಬಗ್ಗೆ ಸ್ವತಃ KOTASRINIVAS ಪೂಜಾರಿ ಅವರೇ ಉತ್ತರ ನೀಡಿದ್ದು, ನನ್ನ ಗಮನಕ್ಕೆ ಬಾರದೆ ಹೆಸರು ಹಾಕಲಾಗಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಬಹುಸಂಖ್ಯಾತ ಬಿಲ್ಲವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎನ್ನಲಾಗಿದ್ದು, ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ನಾಡಿದ್ದು 11ನೇ ತಾರೀಕು ನಾನು ಶಿವಮೊಗ್ಗ ಜಿಲ್ಲೆಯ ನನ್ನ ಇಲಾಖೆಯ ಪ್ರಗತಿ ಪರಿಶೀಲನೆ, ಅರ್ಚಕರ ಸಮಾವೇಶ ಮತ್ತು ಧಾರ್ಮಿಕ ಸಭೆ ಇದರಲ್ಲಿ ಪಾಲ್ಗೊಳ್ಳುವುದಾಗಿ ಹಿಂದೆ ಒಪ್ಪಿಕೊಂಡಿದ್ದೆ ಮತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಉಡುಪಿ ಭಾಗದಲ್ಲಿ ಮುಸ್ಲಿಂ ಮತ್ತು ಬಿಲ್ಲವರ ಸಮಾವೇಶದ ಉದ್ಘಾಟನೆ ಮಾಡ್ತೇನೆ ಅನ್ನೋದು ಸತ್ಯಕ್ಕೆ ದೂರ. ಕಾರ್ಯಕರ್ತರು ವಿನಾಕಾರಣ ಗೊಂದಲ ಕೆಡಬಾಡ ಆಗಬಾರದು ಅನ್ನೋದಕ್ಕೋಸ್ಕರ ಈ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇನೆ.